ಹರಿಯುಗಂಡನು ರೌಹಿಣಿಯನು ತರುವಡರಿ ವಿರಮಿಸಿಗ ಬಗೆಯನು ರೌಹಿಣಿಯನು ತರುವಡರಿ ವಿರಮಿಸಿಗ ಬಗೆಯನು ಸರಿ ಹಲದರ ಅಶ್ರುಪೂರ್ಣದಿ ಮುರಹರನುಳ್ಯಂದ ಯಾದವಿ ಕಲಹ ಒಂದು ಹಂತದಲ್ಲಿ ಒಬ್ಬರನ್ನೊಬ್ಬರು ಕಡಿದು ಚೆಲ್ಲಿ ಮುಕ್ತಾಯ ಆಯಿತು ಅಂದಾಗ ಇವನ ನೆನಪಾದ ದಿವ ಇಲ್ಲಿದ್ದಾನೆ ಅಂತ ತರುಮೂಲದಲ್ಲಿ ಏನನ್ನೋ ಯೋಚಿಸ್ತಾ ಹಾಗೇ ಇರುವ ಅಣ್ಣನನ್ನು ಕಾಣ್ತಾ ಇದ್ದೇನೆ. ಮೈ ಮೇಲಿನ ಎಚ್ಚರ ಕಳ್ಕೊಂಡವರಂತೆ ನಮ್ಮ ಪರಿವಾರವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು ನಾವೇ ಬಡಿದು ಹೊಡೆದು ಕೊಂದು ತೆಗೆದ ಮೇಲೆ ಇವ ಏಕಾಕಿಯಾಗಿ ಅಣ್ಣ ಕೃಷ್ಣ ಅಳ್ತಾ ಇದೆಯಾ? ಅಳದೆ ಮತ್ತಿನ್ನೇನು ಮಾಡ್ಲೋ ನಾನು? ಹೇಳು ಹೇಳು ಹೇಳು. ಎಲ್ಲ ನಮ್ಮ ಕೈಯಾರೆ ಆದ ಮೇಲೆ ಮತ್ತೆ ಯಾಕಪ್ಪ ದುಃಖಿಸುವುದು? ಏನು ಅಂತ ಹೇಳಿ ಕೃಷ್ಣ, ನಾನು ಏತರ ದೃಶ್ಯವ ಕಾಣುವಂತಾಯ್ತು ತಮ್ಮ. ನೋಡು, ಏತರ ದೃಶ್ಯವ ಕಾಣುವಂತಾಯ್ತು ತಮ್ಮ. ಜಾತರ ಕೃತ್ಯದಿ ಮೊಗವೆತ್ತದಾಯ್ತಿಮ್ಮ ತಮ್ಮ. ಯಾದವರ್ ಕುಲ ಹೀನರೆಂದೆಮ್ಮ ಜರೆಯೇ ಆದರ ಕುಲಕಿ ತಂದು ಹೆಣಗಿದೆವು ಪೊರೆಯೇ. ಆ ದುರಿತಗಳೆಲ್ಲ ಈ ವರ್ಗಾಯ್ತಿ ಮರಿವೆ ಕಾದುವಂತಾಯ್ತೆ ತಮ್ಮುಳ್ ಬಿಟ್ಟೆಲ್ಲ ಪರಿವೇ. ಏತರ ದೃಶ್ಯವ ಕಾಣುವಂತಾಯ್ತು ತಮ್ಮ ತಮ್ಮ. ತಮ್ಮ, ಎಲ್ಲವನ್ನು ಕಣ್ಣಾರೆ ಕಂಡ ಮೇಲೂ ನನ್ನ ಬಾಯಿಂದಲೇ ಕೇಳಬೇಕು ಎನ್ನುವಂತಹ ಹಠವೇನೋ ನಿನಗೆ? ಸಮಷ್ಟಿಯಿಂದ ಸಂಕುಲವಾಗಿಯೇ ಪರಸ್ಪರ ಬಡಿದಾಡಿಕೊಳ್ಳುವಾಗ ನಿನ್ನ ಕೈಯಲ್ಲೂ ಆ ಹುಲ್ಲಿತ್ತು, ಹೌದು. ನನ್ನ ಕೈಯಲ್ಲೂ ಆ ಬಿದಿರಿನಂತಹ ದಂಡ ಇತ್ತು, ಹೌದು. ನಾವೇ ಹೊಡೆದಾಡಿದ ಮೇಲೆ ಇಲ್ಲಿಗ ಏಕಾಕಿಯಾಗಿ ನೀ ದುಃಖಿಸುವುದು ಯಾಕೆ? ನಾನು ಅಳುವುದು ಅದಕ್ಕಲ್ಲ ತಮ್ಮ. ಮತ್ತೆ ಒಂದು ಹೊತ್ತಿಗೆ ಯಯಾತಿ ಮಹಾರಾಜರ ಶಾಪದಿಂದಲಾಗಿ ಯದು ವಂಶಕ್ಕೆ ರಾಜತ್ವ ಇಲ್ಲ ಎನ್ನುವ ಹಾಗೆ ಶಾಪವೇ ಅಂಟಿಕೊಂಡಿತ್ತು. ಕುಲವಿಹೀನರು ಎನ್ನುವಂತಹ ಅಪಕೀರ್ತಿಗೆ ಭಾಜನರಾಗಿದ್ದೆವು. ಅಂತಹ ಯದು ಪಂಗಡ ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿತ್ತು. ಅವರನ್ನೆಲ್ಲ ಸಂಘಟಿಸಿ ಮತ್ತೆ ಪ್ರಪಂಚದಲ್ಲಿ ಅವರಿಗೊಂದು ಅಸ್ತಿತ್ವವನ್ನು ಕಲ್ಪಿಸಬೇಕು ಎನ್ನುವ ಉದ್ದೇಶದಿಂದ ನಾವಿಬ್ಬರು ಹೆಣಗಾಡಿದ್ದೆಷ್ಟೋ. ಮದಿರೆಯ ಮತ್ತಿನಲ್ಲಿದ್ದಂತಹ ಮಾನಿನಿಯರಿಗೆ ಮಾನದ ಪರಿವೆಯನ್ನು ನೀನು ತೋರಿಸಿದ್ದಿ ಯಾಕೆ ಹೇಳು? ನಮ್ಮ ಹೆಮ್ಮಕ್ಕಳಿಗೂ ಸಂಸ್ಕಾರ ಅಂತ ಹೇಳಿದರೆ ಏನು, ಸನಾತನತೆ ಅಂತ ಹೇಳಿದರೆ ಏನು ಎನ್ನುವುದು ಗೊತ್ತಾಗಬೇಕು ಎನ್ನುವ ಕಾರಣದಿಂದ. ಹಾಗಾದರೆ ನಾವು ಕಟ್ಟಿ ಬೆಳೆಸಿದಂತಹ ನಮ್ಮದಾದಂತಹ ದ್ವಾರಾವತಿಯ ಪ್ರಜೆಗಳ ವಿಷಯ ಬಿಡು. ನಮ್ಮ ಮಕ್ಕಳೋ ಮೊಮ್ಮಕ್ಕಳೋ ನಮ್ಮ ಕಣ್ಣೆದಿರಿಗೆ ತಮ್ಮ ಹಸುವನ್ನು ನೀಗಿ ಮಾರಣ ಹೋಮವೇ ಪ್ರಭಾಸ ಕ್ಷೇತ್ರದಲ್ಲಿ ನಡೆದ ಮೇಲೆ
ಕಣ್ಣೀರಲ್ಲದೆ ಬೇರೆ ಏನು ಬರುವುದಕ್ಕೆ ಸಾಧ್ಯ ಉಂಟೋ? ಅವರನ್ನು ಏರಿಸುವಷ್ಟು ಎತ್ತರಕ್ಕೆ ನಾನು ಏರಿಸಿದ್ದೇನೆ ಅಂತ ಭಾವಿಸಿದ್ರೆ ನಾವು ಎಷ್ಟು ಎತ್ತರಕ್ಕೆ ಏರಿದ್ದೇವೆ ಎನ್ನುವಂತ ಸ್ವಕಲ್ಪನೆ ಇಲ್ಲದೆ ಕುಲವಿಹೀನರಂತೆ ವ್ಯವಹರಿಸಿ ಬಿಟ್ಟರಲ್ಲ. ಮದಿರೆಯ ದಾಸರಾಗಿ ತಮ್ಮ ಅವತಾರವನ್ನು ತಾವೇ ಕಂಡುಕೊಂಡ ಮೇಲೆ ಇಲ್ಲ ತಮ್ಮ, ಇಲ್ಲ, ಅವರ ಬಗ್ಗೆ ಮಾತಾಡುವುದಕ್ಕೆ ನನಗೆಲ್ಲುಂಟು ನೈತಿಕತೆ. ಸಾಕು ಸಾಕಯ್ಯ ಭುವಿಯ ಸೌಭಾಗ್ಯ ಎನಗೆ, ಸಾಕು ಸಾಕಿಯ ಭುವಿಯ ಸೌಭಾಗ್ಯ ಎನಗೆ, ನೀಗುವಿ ಮಣ್ಣಿನೊಡಲ ಅದುವೇ ಸುಖವಿಂದೆನಗೆ. ವ್ಯಾಕುಲ ಎಂಬುದೇ ನೀಚ ಸಂಸರ್ಗದಿಂದೆ, ನಾಕದೋಳು ಬೇಡಿಯ ಉತ್ತರ ಮಂದಿ, ಸಾಕು ಸಾಕಯ್ಯ ಭುವಿಯ ಸೌಭಾಗ್ಯವೆನಗೆ. ವೇತರ ದೃಶ್ಯವ ಕಾಣುವಂತಾಯ್ತು ತಮ್ಮ ತಮ್ಮ. ತಮ್ಮ ರಾಮ, ನಮ್ಮವರಾದಂತಹ ಯಾದವರೆಲ್ಲ ಮದಿರೆಗೆ ದಾಸರಾಗದರು ಅಂತ ಹೇಳುವುದಕ್ಕೆ ನನಗೆಲ್ಲುಂಟೋ ನೈತಿಕತೆ? ಅಂದ್ರೆ ಒಂದು ಹೊತ್ತಿಗೆ ಯದುಕುಲ ಸಾರ್ವಭೌಮಕನಾಗಿ ಮೆರೆಯುತ್ತಿರುವ ವೇಳೆಯಲ್ಲಿ ನಾನು ಮಾಡಿದ್ದು ಅದನ್ನೇ ಅಲ್ವೇನೋ? ಆದರೆ ಅವರು ಆ, ಉತ್ತೇಜಕವ ಎಂಬ ಭಾವದಿಂದ ಮಾತ್ರ ಸ್ವೀಕರಿಸಿದೆ. ಹೌದು. ನೀನು ಪೌಷ್ಟಿಕ ಎಂಬ ಭಾವದಿಂದ ಸ್ವೀಕರಿಸಿದೆ. ಹ್ಮ್. ನೀನು ಸ್ವೀಕರಿಸಿದ ದ್ರವಕ್ಕೂ ಆ, ಅವರು ಸ್ವೀಕರಿಸಿದ ದ್ರವಕ್ಕೂ ಆ. ಅಜಗಜದ ಅಂತರ ಇಲ್ಲಿ. ಸಮುದ್ರ ಮಥನ ಕಾಲದಲ್ಲಿ ಪರಮೇಶ್ವರ ಪಾಲಿಸಿದ್ದು ಕಾಲಕೂಟ ಎನ್ನುವಂತಹ ವಿಷ. ಹೌದು. ದೇವತೆಗಳು ರಾಕ್ಷಸರು ಜೊತೆಯಾಗಿ ಪಾಲಿಸಿದ್ದು ಸುರಾಪಾನ. ಹೌದಲ್ವೇ? ಹೌದೇ ಹೌದು. ಹಾಗಾದ್ರೆ ಅದರ ಮಹತ್ವ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದಾಗಿ ಹೋದ್ರಲ್ಲ ಇವರೆಲ್ಲ. ಪರಶಿವನಿಗೆ ದಕ್ಕಿದೆ ಎಂಬ ಕಾರಣಕ್ಕೆ ಅದನ್ನೇ ದೇವತೆಗಳು ಕುಡಿದರಾದರೂ ಉಳಿತಿದ್ರ? ಖಂಡಿತ ಇಲ್ಲ. ಮತ್ತೆ ನೀರು ಕುಡಿಯಿತಿ ಅಂತ ಅವರು ಕುಡಿದ್ರೆ ಉಳಿದಾರ? ಹರಿ, ಈಗ ನನಗೆಲ್ಲ ನೆನಪಾಗುತ್ತದೆ. ಅವರು ನಮ್ಮವರು, ಅಳಿದರು ಎನ್ನುವ ಹಾಗೆ ನಾವು ಚಿಂತೆ ಮಾಡಲಿಕ್ಕಿಲ್ಲ. ಬಂಧುಗಳು ಬರುವರು, ಬಂದುಂಡು ಹೋಗುವರು, ಬಂಧುಲತೆಯ ಕಳೆಯಲರಿಯರು. ಹಾಗಾದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಲೌಕಿಕರ ಪಾಡದು. ನಾವು ಲೌಕಿಕರಲ್ಲವಲ್ಲ. ನಾವೇನು ಎನ್ನುವಂತಹ ಸ್ವರೂಪ ಜ್ಞಾನ ಆದ ಮೇಲೆ ನಾನು ಕೈ ಮುಗಿದು ಬೇಡಿಕೊಳ್ಳುವುದಷ್ಟೇ. ಏನನ್ನು? ಇಂತಹ ದುಷ್ಟರನ್ನು ನಾವು ಪ್ರಪಂಚದಲ್ಲಿ ಕಾಣಿಸಿಕೊಳ್ಬೇಕು ಎನ್ನುವ ಹಾಗೆ ಹೊಡೆದಾಡಿದೆವಲ್ಲ, ಇವರ ಸಂಸರ್ಗದಿಂದ ನಮ್ಮ ಹೆಸರು ಹಾಳಾಯಿತು. ಜೊತೆಯಾಗಿ ನೀನು ಮಾಡಿದಂತಹ ಒಂದೊಂದು ನಿನ್ನ ಲೀಲೆ ಅದೆಲ್ಲವೂ ಈ ಹೊತ್ತಿಗೆ ವ್ಯರ್ಥವಾಗಿ ಹೋಯ್ತಲ್ಲ ಕೃಷ್ಣ. ಅಣ್ಣ, ಓ, ಈಗ ಆದದ್ದೆಲ್ಲವನ್ನು ನೀನು ನೋಡಿದ್ದೀಯ, ಅನುಭವಿಸಿದ್ದಿ. ಇಷ್ಟ ಆದ ಮೇಲೆ ಈಗ ನಾನು ಹೇಳಿದ್ದು ಸ್ವಲ್ಪ ಕರ್ಕಶವಾಗಿ ಕೇಳಿದ್ರು ಅದು ಸರಿ ಅಂತ ನಿನಗೆ ಮತ್ತೆ ಗೊತ್ತಾದೀತು. ಬೇರೇನೂ ಅಲ್ಲ. ಏನಪ್ಪ? ಆದದ್ದೊಳ್ಳೆದೇ ಆಯ್ತು. ಅಣ್ಣ ಕೇಳಿದ ಕಿನಿತು ಮರುಕವಿ ಅಣ್ಣ 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 ಕೇಳಿದ ಕಿನಿತು ಮರುಕವಿ ಬಣ್ಣವಿದು ಕುಟಿಲತೆಯ ಕಾಲದ ಬಣ್ಣವಿದು ಕುಟಿಲ
ಕುಟಿಲತೆಯ ಕಾಲದ ಕೀಳು ಮೊಳಿತಿಗುತ್ತಿದ್ದಕ್ಕೆ ಬದಲು ಜನ್ನಿಸುವುದೇ ಅಣ್ಣ ಮರುಕವೇ ಅಣ್ಣ, ತಮ್ಮ ಯಾದವೋತ್ಥಾನಕ್ಕಾಗಿ ಸತತವಾಗಿ ದುಡಿದ ನಿನಗೆ ಆ ಸಮುದಾಯವೇ ಹೀಗೆ ಬರ್ಬರವಾಗಿ ಸರ್ವನಾಶ ಹೊಂದುತ್ತಾ ಇದ್ದಾಗ ಸಹಿಸುವುದಕ್ಕಾಗುವುದಿಲ್ಲ. ಅದನ್ನು ನಾ ಬಲ್ಲೆ. ಕೆಟ್ಟ ಗಿಡವನ್ನಾದ್ರೂ ನಟ್ಟ ಕೈಯಿಂದ ಕೀಳಬಾರ್ದು ಅಂತ ಒಂದು ರೂಢಿಯಲ್ಲಿ ಮಾತುಂಟಪ್ಪ. ಹಾಗೆ ಅಂತ ನಮಗೆ ಗೊತ್ತಿಲ್ಲದೆ ಹಾ ನಾವು ನೆಟ್ಟು ಬೆಳೆಸಿದ್ದೇ ಹೌದಾದರೆ ಹಾ. ಅದನ್ನು ಕೀಳದೇ ಇದ್ರೂ ಅದು ನಮ್ಮನ್ನು ನಾಶ ಮಾಡುವುದು ಸಹಜವೇ ಅಲ್ವೋ? ನಾಳೆ ನಮ್ಮ ಮನೆಯನ್ನೇ ನಾಶ ಮಾಡ್ತದೆ ಅಂತ ಆದ್ರೆ ಅದರ ಸಮೂಲ ನಾಶ ನಾವೇ ಮಾಡುವುದು ಒಳ್ಳೆಯದಲ್ವೇ? ಸಂಬಂಧಿಕರು, ಮಕ್ಕಳು, ಮೊಮ್ಮಕ್ಕಳು, ಪರಿವಾರ ಸರ್ವನಾಶವಾಗಿದೆ ಅಂತ ನೀನು ಯೋಚಿಸ್ತಿ. ನಾವು ಬೆಳೆಯುವುದಕ್ಕೆ ತೊಡಗಿದಾಗಲೇ ನಾವು ಕೊಂದದ್ದು ಸಂಬಂಧಿಕರನ್ನೇ. ಆ ನೆಲೆಯಲ್ಲಿ ಹಾ ಕಂಸನನ್ನು ಕೊಲ್ಲುವುದರಿಂದ ತೊಡಗಿದ ಬದುಕು ಹಾ. ಯಾದವಾವಸಾನದಲ್ಲಿ ಕೊನೆಯಾಗುತ್ತಾ ಉಂಟು. ಹಾ ನೀನು ಯೋಚನೆ ಮಾಡು. ಹಾ ಕಂಸನನ್ನು ಕೊಲ್ಲುವಾಗ ನಾವು ಶೋಕಿಸಲಿಲ್ಲ. ಯಾಕೆ? ಯಾಕೆ? ಅವನ ಅಧಾರ್ಮಿಕನು, ಅವ ದುಷ್ಟನಾಗಿದ್ದ, ಕುಟುಂಬ ಬಾಹಿರನು, ಹಾ ಪರಂಪರೆಯ ಬಗ್ಗೆ ಗೌರವ ಇಲ್ಲದವನು, ತಂಗಿಯ ಮೇಲೆ ವ್ಯಾಮೋಹ ಇಲ್ಲದವನು, ಸಂಸಾರಕ್ಕೆ ಸಮುದಾಯಕ್ಕೆ ಹಿತವನ್ನು ಬಯಸದ ದುಷ್ಟ ಖಳ ಎಂಬುದರಿಂದ. ಹೌದು. ಅದೇ ಗುಣಗಳು ಹಾ. ಯಾರಲ್ಲಿ ಮೇಳೈಸಿದರು ಹಾ. ಅವರಲ್ಲಿ ಕಂಸತ್ವ ಉಂಟು ಅಂತ ಅಲ್ವೋ ಅರ್ಥ? ಹೌದು. ಈಗ ಕಂಸನೋ ಕಂಸನ ಅಂಶವೋ ಇದ್ದವರು ವದ್ಯರು ಅಂತ ಒಪ್ಪಿದರೆ ಹಾ ಅದು ನಮ್ಮ ಬಾಲ್ಯದಲ್ಲಿ ಮಾತ್ರ ಯಾಕಾಗಬೇಕಣ್ಣ? ಯಾಕೆ? ನಮ್ಮ ವೃದ್ಧಾಪ್ಯದಲ್ಲಾದರೂ ಹೀಗೆ ಆ ಕಂಸನ ದುಷ್ಟ ಅಂಶಗಳನ್ನು ಹೊಂದಿದ ಯಾದವರಿದ್ದಾರೆ ಅಂತಾದರೆ ಅವರನ್ನು ಕೊಂದರೂ ನಾವು ಬಾಲ್ಯದಲ್ಲಿ ಮಾಡಿದ್ದನ್ನೇ ಮಾಡಿದಾಗಲಿಲ್ವೋ? ಯೋಚನೆ ಮಾಡು. ಕ್ಷತ್ರಿಯ ಪಂಗಡದಲ್ಲಿ ಹಾ. ಧರ್ಮಾಧರ್ಮಗಳು ಮೇಳೈಸಿ ಅಧರ್ಮ ತಾಂಡವವಾಡ್ತಾ ಇರುವ ವೇಳೆಯಲ್ಲಿ ಹಾ. ಕುರುಧಾರಿಣಿಯ ಯುದ್ಧ ಅನಿವಾರ್ಯ ಆಯಿತು. ಹೌದು. ನಮ್ಮ ರಕ್ಷಣೆಯಲ್ಲಿದ್ದರಿಂದ ಯಾದವರ ಈ ಪಾಳೆಯ ಉಳಿಯಿತು. ಹಾ ಈಗ ಕಾಲ ಮುಂದುವರಿಯುತ್ತಾ ಹೋದಂತೆ ಹಾ. ಇವರ ಈ ದೌಷ್ಟ್ಯ, ಅನಾಚಾರ, ಕ್ರೌರ್ಯ, ಅಧರ್ಮ ಬೆಳೆಯುತ್ತಾ ಹೋದರೆ ಇನ್ನು ಇವರನ್ನು ಕೊಲ್ಲುವುದಕ್ಕೆ ಯಾವ ಯುದ್ಧ ಮಾಡೋಣ? ಅಲ್ಲೊಂದು ಕುರುಕ್ಷೇತ್ರದರು ಯುದ್ಧ ಬೇಕಾಯಿತು. ಈಗ ಇವರು ಸಾಯುವುದಕ್ಕೆ ಬೇರೆ ಯುದ್ಧವನ್ನು ಸಂಘಟಿಸಬೇಕಾಗ. ಆದ್ದರಿಂದಲೇ ನಾವು ನೆಟ್ಟು ಬೆಳೆಸಿದ್ದರಲ್ಲಿ ಕೆಟ್ಟದ್ದುಂಟು ಅಂತಾದರೆ ನಾವೇ ಕಡಿದು ನಮ್ಮನ್ನು ಮುಗಿಸಿಕೊಳ್ಳುವುದಲ್ವೋ ಒಳ್ಳೆಯದು? ಕಾಲದ ಗಿಣ್ಣ ಅದು ಹೇಗೆ ನಾಶವಾಗುತ್ತಾ ಉಂಟು ಎಂಬುದನ್ನು ನೀ ತಿಳಿದರೆ ಸಾಕು. ಹಾ ಕುರುಧಾರಿಣಿಯ ಯುದ್ಧದಲ್ಲಿ ಹಾ. ಪಾಂಡವರನ್ನು ಉಳಿಸುವುದಕ್ಕಾಗಿ ಶ್ರಮಿಸಿದ ನನ್ನ ಕೃತ್ಯವನ್ನು ಹಾ. ಸರಿಯಾಗಿ ಭಾವುಕಳಾದ ಸ್ಥಿತಿಯಲ್ಲಿ ಅರಿಯಲಾಗದ ಗಾಂಧಾರಿ ದೇವಿ ಹಾ. ಕೊಟ್ಟ ಶಾಪ. ಇಂದಿಗ 36 ವರ್ಷದಲ್ಲಿ ಹಾ. ಯಾದವರು ಹೀಗೆ ಪರಸ್ಪರ ಬಡಿದಾಡಿ ಸಾಯಿಲಿ ಅಂತ ಹಾ ಯೋಚಿಸು. ಹಾ ಅಧರ್ಮಿಗಳು ಸತ್ತರೆ ಸಂಬಂಧಿಗಳು ಅಂತ ದುಃಖಿಸುವ ಸ್ಥಿತಿಯಲ್ಲಿದ್ದ ಗಾಂಧಾರಿ ದೇವಿಗೆ ಆಗ ಹೇಳಿದ್ದೆ, ಹಾ ನಿನ್ನ ಮಕ್ಕಳಲ್ಲಿ ಇದ್ದ ಅಧರ್ಮ ನನ್ನ ವಂಶದಲ್ಲಿ ನೆಲೆಯಾಯಿತು ಅಂತಾದರೆ ಹಾ ಅವರು ಸತ್ತದ್ದಕ್ಕೆ ನಾನು ಮರುಗೆ, ನಿನ್ನಂತೆ ನಾ ಮರುಗುವುದಿಲ್ಲ ಅಂತ ಅದನ್ನು ತೋರಿಸಬೇಕು ಅಂತ ಆದರೆ ಅಣ್ಣ ನೀನು ಅಳಬಾರದು. ಕೆಟ್ಟದ್ದು ನಾಶವಾಗಿ ಒಳಿತನ್ನಷ್ಟೇ ಉಳಿಸಿ ನಾವು ಹೊರಟರು ಅದು ಒಳ್ಳೆಯದೇ ಅಲ್ವೋ ತಮ್ಮ? ಎಲ್ಲ ಈಗ ಅನಾದಿಯಾದದ್ದು ಮಾತ್ರ ಅನಂತವಾಗ್ತದೆ, ಆದಿ ಇಲ್ಲದಕ್ಕೆ ಮಾತ್ರ ಅಂತ್ಯವೂ ಇಲ್ಲ. ಒಂದು ತೊಡಗಿದೆ ಅಂತ ಆದ ಮೇಲೆ ಒಂದು ಮುಕ್ತಾಯ ಬೇಕಲ್ಲ? ಖಂಡಿತ. ಹಾಗೆ ಮುಗೀತಾ ಉಂಟು ಅಂತ ತಿಳಿದ್ರಾಯ್ತು. ಸರಿ ನುಡಿದೆ ಸೋದರನೇ ಹೊಸ ಯುಗವರಿವ ರೀತಿಯ ಚರಿತ ಉದಿಸಲಿ ಸೋದರ. ಸರಿ ನುಡಿದೆ ಸೋದರನೇ ಹೊಸ ಯುಗವರಿವ ರೀತಿಯ ಚರಿತ ಮುದಿಸಲಿ. ಹರಿದು ಬಂಧನವೆಲ್ಲ ಸಾಗುವಿ, ಹರಿದು ಬಂಧನ ಎಲ್ಲ ಸಾಗುವಿ ಪರಮ ಪದಕ್ಕೆ. ಸೋದರನೇ ಸರಿ ನುಡಿದೆ ಸೋದರನೇ. ತಮ್ಮ ಅಣ್ಣ ತನ್ನ ಮಕ್ಕಳ ಮರಣವನ್ನು ಕಂಡು
ತನ್ನ ಮಕ್ಕಳು ಮಾತ್ರ ಮಕ್ಕಳು ಎನ್ನುವ ಹಾಗೆ ಭಾವಿಸಿ ಕಣ್ಣಿದ್ದು ಕುರುಡಿಯಾಗಿ ಮನಸ್ಸಿದ್ದು ಮೂಕಿಯಾಗಿ ಗಾಂಧಾರಿ ದೇವಿ ಶಾಪವನ್ನು ಕೊಟ್ಟದ್ದು ಅಹುದಾಗಿದ್ದರೂ ಕೂಡ ನಾವು ಆಲೋಚನೆ ಮಾಡುವಾಗ ಮೂರು ಮೂರ್ತಿಗಳ ಸೃಷ್ಟಿಗೆ ಕಾರಣೀಭೂತಳಾದಂತಹ ಆದಿಮಾಯೆಯ ನೆನಪಾಗುತ್ತದೆ. ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸಿದ್ದಾಳೆ ಗಾಂಧಾರಿ ದೇವಿ. ನಾವು ಮಾಡಬೇಕಾದಂತಹ ಹೊಣೆಗಾರಿಕೆಯನ್ನು ಸೂಕ್ಷ್ಮವಾಗಿ ನಿನಗೆ ತಿಳಿಸಿದ್ದಾಳೆ ಅಂತ ಅರ್ಥ ಆಯಿತು. ಯಾರು ಅಣ್ಣ ಯಾರು ತಮ್ಮ, ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಒಂದೊಂದು ಕರ್ತವ್ಯ ಅಂತ ಇರ್ತದೆ. ಅವನವನ ಕರ್ತವ್ಯವನ್ನು ಅವನವನು ಮುಗಿಸಿ ಆ ಹೊತ್ತು ಬಂದಾಗ ಹೋಗಲೇಬೇಕು. ಆದರೆ ನನಗೊಂದೇ ಬೇಸರ, ನಾವು ಓಲಗವನ್ನು ಸೇರಿ ಓಲಗವನ್ನು ಕೊಡುವ ಹೊತ್ತಿಗೆ ನನ್ನ ಬಾಯಲ್ಲಿ ಬರ್ತಾ ಇದ್ದಂತಹ ಮಾತೊಂದೇ, ಎತ್ತಬೋದನು ಕೃಷ್ಣ. ಕೃಷ್ಣನ ಮೋರೆಯನ್ನು ನೋಡದೇ ಇದ್ರೆ ನೀರತನದಿ ನೀರೆಯರ ಮನೆ ಪೊಕ್ಕ ಯಾರೆಯರ ಮಿಂಡ ಎನ್ನುವ ಹಾಗೆ ನಿನ್ನನ್ನು ಬೈಯುತ್ತಾ ಇದ್ದೆ. ಬೈದು ಭಂಗಿಸಿದ್ದಕ್ಕಾಗಿ ಕ್ಷಮೆ ಇರಲಿ ಕೃಷ್ಣ. ನಾನು ಯಾಕೆ ನಿನಗೆ ಬೈದೆ ಅಂತ ನನಗೀಗ ಅರ್ಥ ಆಗುತ್ತಾ ಉಂಟು. ಇಂದ್ರಜಿತ್ತುವನ್ನು ವಧಿಸಿ ನನ್ನ ದೇಹದೆಲ್ಲೆಡೆಯಲ್ಲೂ ನಾಟಿದಂತಹ ಕಣೆಗಳನ್ನು ನೀನು ಕಿತ್ತು, ತಮ್ಮ ಈ ಜನ್ಮದಲ್ಲಿ ನೀನು ನನಗಾಗಿ ದುಡಿದವ, ಇನ್ನೊಂದು ಜನ್ಮದಲ್ಲಿ ನಿನಗಾಗಿ ನಾನು ದುಡಿತೇನೆ ಅಂತ ಹೇಳಿದಿ. ಆ ಮಾತನ್ನು ಈ ಕೃಷ್ಣಾವತಾರದಲ್ಲಿ ಸತ್ಯವನ್ನಾಗಿಸಿ. ಸರಿಯಪ್ಪ, ಕರ್ತವ್ಯದ ಜಾಗೃತಿಯನ್ನು ಮಾಡಿದಿ ಅಂತಾದರೆ ನಾನೇನು ಅಂತ ನನಗೆ ಅರ್ಥ ಆಯಿತು. ನಾ ಹುಟ್ಟುವಾಗಲೇ ಒಂದು ಗರ್ಭದಿಂದ ಮತ್ತೊಂದಕ್ಕೆ ಜಾರಿದವ. ಹಾಗಾದರೆ ಇದನ್ನು ಬಿಟ್ಟು ನಾನು ಹೊರಗೆ ಹೋಗುವ ಸಂದರ್ಭ ಬಂತು ಅಂತ ನೀನು ಎಚ್ಚರಿಸ್ತಿ ಅಂತಾದರೆ ಹೋಗುವುದಕ್ಕೆ ನನಗೇನು. ಆದರೆ ಹುಟ್ಟಿನಿಂದ ಆರಾಧ್ಯ ಬೆಳೆಯುತ್ತಾ ಬೆಳೆಯುತ್ತಾ ಸಾಹೋದರ್ಯದ ಪ್ರೀತಿಯ ಸವಿಯನ್ನು ಹಂಚಿಕೊಂಡವರಪ್ಪ ನಾವು. ನಿನ್ನ ಲೀಲೆಯನ್ನು ತೋರ್ಪಡಿಸುವಂತಹ ವೇಳೆಯಲ್ಲಿ ನನ್ನ ಹೆಗಲ ಮೇಲೆ ನೀನು ನಿಂತವ, ನಿನ್ನ ಬೆನ್ನಿಗೆ ನಾನು ಗುದ್ದಿದವ. ಸಂಬಂಧದ ವ್ಯಾಮೋಹ ಎನ್ನುವುದು ಈ ಮಣ್ಣಿಗೆ ಬಿಟ್ಟು ಹೋಗುವುದಿಲ್ವಲ್ಲ ಕೃಷ್ಣ. ಈ ಕಡೆಯ ಕಾಲಕ್ಕೂ ನನಗೊಂದು ಆಲಿಂಗನವನ್ನು ಕೊಡಲಾರೆಯ ಕೃಷ್ಣ. ಅನುಜ ಮೌನದೊಳಿರಲು ಹಲದರ, ಅನುಜ ಮೌನದೊಳಿರಲು ಹಲದರ, ಅನಘನನು ಕೊನೆಗೊಮ್ಮೆ ತಪ್ಪಿರಿ, ಅನಘನನು ಕೊನೆಗೊಮ್ಮೆ ತಪ್ಪಿರಿ ನಾನು ಹೋಗ್ತಾ ತಮ್ಮ. ತಮ್ಮ ನಾನು ಹೋಗುತ್ತೇನೋ. ಈ ಲೋಕದ ವ್ಯವಹಾರವನ್ನು ಮುಗಿಸಿದ ಕೃಷ್ಣ. ತಲೆ 1000 ಇದ್ದರೇನು, ಅದು ತಗ್ಗಬೇಕಾದಲ್ಲಿ ಏರಬೇಕಾದ್ದು ಹೇಗೆ ಅಂತ ಅರಿತವರಿಗೆ ಅದನ್ನು ಯಾವತ್ತೂ ಘನತೆಯಿಂದ ಉಳಿಸಿಕೊಳ್ಳುವುದಕ್ಕಾಗ್ತದೆ. ಅವ ಲಕ್ಷ್ಮಣನಾಗಿ ಅನುಸರಿಸುವಾಗಲೂ ನಾನು ದಡಿಯುವ ಮಾರ್ಗದಲ್ಲಿ ಕಲ್ಲು ಮುಳ್ಳಿದ್ರೆ ನನಗಿಂತ ಮುಂದೆ ಇರ್ತಿದ್ದ. ಅವ ಬಲರಾಮನಾಗಿ ಮುನ್ನಡೆಸುವಾಗ
ನಾನು ಸಂಕಲ್ಪಿಸಿದ ಕಾರ್ಯ ಸಾಧಿಸುವುದಕ್ಕೆ ಹೊರಟಾಗ ನನಗಿಂತ ಹಿಂದೆ ಇರ್ತಿದ್ದ. ತಾನಾರು ಅಂತ ಅರಿತು ಬದುಕುವುದು ಅದು ಶ್ರೇಷ್ಠವಾದ ಬದುಕು. ಗರ್ಭದಲ್ಲೇ ಆಕರ್ಷಿಸಲ್ಪಟ್ಟು ಅನ್ಯಗರ್ಭದಲ್ಲೇ ಬೆಳವಣಿಗೆ ಹೊಂದಿ ಬದುಕನ್ನು ಕಂಡು ಯಾದವಾಸ್ಥಾನವನ್ನು ಸಾಧಿಸಿದ, ಲೋಕ ರಮಿಸುವಂತೆ ಬೆಳೆದು ನಿಂತ ರಾಮ, ಬಲವಂತರಲ್ಲಿ ಅತ್ಯುಚ್ಚವಾಗಿ ಮೆರೆದಾಡಿದ ರಾಮ, ನನ್ನಣ್ಣ ಬಲರಾಮ. ಅವನು ಹೊರಟ ಮೇಲೆ ಕೊಡಬೇಕಾದವರಿಗೆ ಸೂಚನೆ ಕೊಟ್ಟಿದ್ದೇನೆ. ಶೀಘ್ರವಾಗಿ ಆ ಅರ್ಜುನನೊಬ್ಬನನ್ನು ಕಾಣುವ ಬಯಕೆ ಇದ್ದದ್ದರಿಂದಲೇ ಹೇಳಿ ಕಳಿಸಿದ್ದೇನೆ ದಾರುಕಾದಿಗಳಿಗೆ.